ಎಲ್ಲರಿಗೂ ಸಹ ವಂದನೆಗಳು. ಇಷ್ಟದೇವರ ಪ್ರಾರ್ಥನೆ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಗನಿಕೇತನ ಮಂಗಳೂರು ಇವರು ಅರ್ಪಿಸುವ ನಮ್ಮ ಟಿ ವಿ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ವಂದನೆಗಳು. ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ದೈಹಿಕ ಆರೋಗ್ಯ, ಚಿತ್ತಶಾಂತಿ, ಆಧ್ಯಾತ್ಮಿಕ ಸಾಧನೆಯ ಸಾಧನವಾದ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗದ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ. ಬಂಧುಗಳೇ, ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇನ್ನಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಸಬೇಕು, ಹಾಗೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಬೇಕು, ಆದಷ್ಟು ಕಾಯಿಲೆಗಳು ಬರದೇ ಇರಲಿ ಅಂತೇಳಿ ಭಾರತ ಸರ್ಕಾರ ಆಯುಷ್ ಇಲಾಖೆಯ ಒಂದು ಯೋಗದ ಪ್ರೋಟೋಕಾಲನ್ನೇ ಯಾವ ಆಸನ ಮಾಡಬೇಕು ಅಂತ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅದರಲ್ಲಿರುವ ಕೆಲವು ಆಸನಗಳನ್ನೆಲ್ಲ ಈ ಸಂದರ್ಭದಲ್ಲಿ ಕಲಿಯೋಣ. ಬಂಧುಗಳೇ, ಈ ಯೋಗ ಪ್ರಾರಂಭ ಮಾಡೋ ಮುಂಚೆ ಯಾವಾಗಲೂ ಪ್ರಥಮವಾಗಿ ಶಾಂತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸಲಿಕ್ಕೆ ಧ್ಯಾನ, ಬೆನ್ನು, ಕುತ್ತಿಗೆ ನೇರ, ಚಿನ್ಮುದ್ರೆ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಕ್ಲೋಸ್ ಯುವರ್ ಐಸ್, ಕಾನ್ಸಂಟ್ರೇಟ್ ದ ಬ್ರೀತ್. ಈ ರೀತಿಯ ಚಿಕ್ಕ ಧ್ಯಾನವನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಬೇಕು. ಇಲ್ಲಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಬೇಕು. ಬಂಧುಗಳೇ, ಸ್ವಲ್ಪ ಹೊತ್ತು ಏಕಾಗ್ರತೆಗಾಗಿ ಧ್ಯಾನ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಆತ್ಮೀಯ ಬಂಧುಗಳೇ, ಈ ಒಂದು ನಮ್ಮೊಂದಿಗೆ ಪ್ರಾತ್ಯಕ್ಷತೆಯಲ್ಲಿ ಸುಮೇಧ ಅವರು ಪ್ರಥಮ PUC ಕೆನರಾ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಇದೀಗ ನಾವು ಮುಂದಿನ ಹಂತ ಅವರ ಪ್ರಾತ್ಯಕ್ಷತೆಯನ್ನು ನೋಡೋಣ. ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ, ಇದು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಅಸ್ತಮ ನಿಯಂತ್ರಣ, ಇವನ್ ಸಾಮಾನ್ಯ ಎಲ್ಲ ಸಮಸ್ಯೆ ಇದ್ದವರು ಸಹ ಮಾಡಬೇಕು. ಈಗ ತೋರು ಬೆರಳು, ಹೆಬ್ಬೆರಳಿನ ತುದಿ, ಚಿನ್ಮುದ್ರೆ ನೋಡಿ, ಈ ರೀತಿ ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ ಮಾಡಿ ಕಣ್ಣು ಮುಚ್ಚಿ ನಿಧಾನವಾಗಿ ನಿರಂತರವಾಗಿ ಒಮ್ಮೆ ಉಸಿರನ್ನು ಹೊರಕ್ಕೆ ಬಿಟ್ಟು ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ಗಮನಿಸಿ ಬಂಧುಗಳೇ. ಎಷ್ಟು ನಾವು ಉಸಿರು ತೆಗೊಳ್ತೇವೆ ಅಷ್ಟು ನಿಧಾನವಾಗಿ ಉದ್ದ ಹೋಗಬೇಕು. ಎಕ್ಸೇಲ್, ಉಸಿರು ಹೊರಕ್ಕೆ ಬಿಡಬೇಕು. ಪೂರಕ, ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು, ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಇದನ್ನೆಲ್ಲ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಅಭ್ಯಾಸ ಮಾಡಬೇಕು. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಸಾಮಾನ್ಯ ಎಲ್ಲೋ ವಯೋಮಾನದವರಿಗೆ ಸಹ ಯಾವುದೇ ರೀತಿಯ ಸಮಸ್ಯೆ ಇದ್ದವರು ಸಹ ಇದನ್ನು ಮಾಡ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಇವನ್ನು ತೀರಾ ಲಂಗ್ಸ್ ವೀಕ್ ಆದವರು ಸಹ ಮಲಗಿಕೊಂಡು ಸಹ ಮಾಡ್ಬೋದು, ಅಥವಾ ಚೇರಲ್ಲಿ ಕೂತು ಸಹ ಇದನ್ನು ಸರಳವಾಗಿ ನಿಧಾನವಾಗಿ ಉಸಿರು ತೆಗೊಳ್ಳೋದು, ನಿಧಾನವಾಗಿ ಬಿಡೋದು. ಸ್ವಚ್ಛ ಗಾಳಿಯಲ್ಲಿ ಅದು ಮುಂಜಾನೆ ಮಾಡಿ ಬಹಳ ವಿಶೇಷ. ಎಸ್, ರಿಲ್ಯಾಕ್ಸ್. ಬಂಧುಗಳೇ, ಈ ಯೋಗ ಮಾಡಬೇಕಾದ್ರೆ ದೇಹದ ಜಡತ್ತು ಹೋಗಿ ಲಘುತ್ವ ಬಲಿಕೆ ಕೆಲವು ವ್ಯಾಯಾಮಗಳನ್ನು ಈ ಸಂದರ್ಭದಲ್ಲಿ ನಾವು ನೋಡೋಣ. ಈ ಹಿಂದಿನ ಸಂಚಿಕೆಯಲ್ಲಿ ಕೆಲವು ವ್ಯಾಯಾಮಗಳನ್ನು ಗಮನಿಸಿದ್ದೇವೆ. ನಾವು ಮುಖ್ಯವಾಗಿ ಕೆಲವು ಪ್ರಾಮುಖ್ಯವಾದಂಥ ಆಸನಗಳನ್ನು ಮಾತ್ರ ಪ್ರಾತ್ಯಕ್ಷತೆ ಮೂಲೆಯಲ್ಲಿ ನಾವು ಪ್ರಸ್ತುತ ಪಡಿಸ್ತೇವೆ. ಬಂಧುಗಳೇ, ಈಗ ಭುಜಗಳ ವ್ಯಾಯಾಮ, ಸಮಾನ ಮುದ್ದೆ ಮಾಡಬೇಕು ಈ ರೀತಿ. ಆಮೇಲೆ ಇದನ್ನು ಭುಜಕ್ಕೆ ಒತ್ತಿಟ್ಟು ಮೊಣಕೈ ಜೋಡಣೆ ಮಾಡಿ, ರೊಟೇಟ್ ದ ಶೋಲ್ಡರ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಈ ಪ್ರಸಕ್ತ ಪರಿಸ್ಥಿತಿಯಲ್ಲೆಲ್ಲ ಆನ್ಲೈನ್ ತರಗತಿಗಳು, ಆನ್ಲೈನ್ ಕಚೇರಿ ಕೆಲಸ, ಆವಾಗ ಕುತ್ತಿಗೆಯ ಬಿಗಿತ, ಭುಜಗಳ ಸೆಳೆತ, ಭುಜಗಳ ನೋವಿನ ನಿಯಂತ್ರಣಕ್ಕೆ ಈ ಒಂದು ಶೋಲ್ಡರ್ಸ್ ರೊಟೇಷನ್ನು ಬಹಳ ಸಹಕಾರಿ. ಇದನ್ನೆಲ್ಲ ಹಾಯಾಗಿ ಬಿಗಿ ಮಾಡ್ಬೋದು, ರಿಲ್ಯಾಕ್ಸಲ್ಲಿ ಮಾಡಬೇಕು. ಬ್ರೀದಿಂಗ್ ನಾರ್ಮಲ್, ಸಹಜ ಉಸಿರಾಟದಲ್ಲಿ ಅಭ್ಯಾಸ ಮಾಡ್ಬೋದು. ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ತರಬೇತಿ ಇದೆ. ಇದು ಇರುವ ಸರಳ ವಿಧಾನ, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಕಾಲನ್ನು ಬಿಡಿಸಿ ವಿಶ್ರಾಂತಿ ಮಾಡಬೇಕು. ಇನ್ನು ನಾವು ಮುಂದಿನ ಮಾಹಿತಿಯನ್ನು ನಿಂತುಕೊಂಡು ಕೆಲವು ವ್ಯಾಯಾಮಗಳನ್ನು ಸಹ ಗಮನಿಸೋಣ. ಆತ್ಮೀಯ ಬಂಧುಗಳೇ, ಯೋಗ ಮಾಡಲು ಸರಳವಾಗಲು ದೇಹದ ಜಡತ್ತು ಹೋಗಿ ಲಘುತ್ವ ಬಲಿಕೆ ಕೆಲವು ವ್ಯಾಯಾಮ. ಈ ಆರಂಭದಲ್ಲಿ ಪಾರ್ಶ್ವಕ್ಕೆ ಬಾಗುವ ವ್ಯಾಯಾಮ,
ಗಮನಿಸೋಣ. ಹಿಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಯಾಮಗಳು ಸಹ ನಾವು ಗಮನಿಸಿದ್ದೇವೆ. ಈಗ ಸೈಡ್ವರ್ಡ್ ಕಾಲುಗಳನ್ನು ವಿಸ್ತರಿಸಬೇಕು. ಆಮೇಲೆ ಕೈಗಳಿಂದ ನಿಧಾನವಾಗಿ ಒಂದು ಬದಿಗೆ ಪಾರ್ಶ್ವಕ್ಕೆ ಬಾಗಬೇಕು. ಈ ರೀತಿ ಎಕ್ಸೇಲ್ ಉಸಿರು ಬಿಡಬೇಕು. ನೋಡಿ, ಸೊಂಟದ ಕೀಲುಗಳಿಗೆ ಬ್ಯಾಕ್ ಪೇನ್ ಇದ್ದವರು, ಸಾಮಾನ್ಯ ಎಲ್ಲ ಸಮಸ್ಯೆ ಇದ್ದವರು ಸಹ ಮಾಡ್ಬೋದು. ಇನ್ಹೇಲ್, ಕಮ್ ಬ್ಯಾಕ್. ಹಾಗೆ ಇನ್ನೊಂದು ಬದಿಯಲ್ಲಿ ಸಹ ಪಾರ್ಶ್ವಕ್ಕೆ ಬಾಗಬೇಕು. ಎಕ್ಸೇಲ್, ಈ ರೀತಿ. ಅದೇ ಪ್ರಕಾರ ಇನ್ನೊಂದು ಬದಿಯಲ್ಲಿ ಇನ್ಹೇಲ್, ಪೂರಕ ರೇಚಕ ಅಂತೇಳಿ. ಈಗ ಇನ್ಹೇಲ್ ಪೂರಕ, ಆಮೇಲೆ ರೇಚಕ ಸೈಡ್ವರ್ಡ್. ಈ ರೀತಿ ಒಂದು 3 ಬಾರಿ 6 ಬಾರಿ ಎಲ್ಲ ಅಭ್ಯಾಸ ಮಾಡಬಹುದು. ಭಾಳಷ್ಟು ವ್ಯಾಯಾಮಗಳಿವೆ. ನಾವು ಈ ದಿನ ಆಯ್ದ ವ್ಯಾಯಾಮಗಳನ್ನು ಗಮನಿಸೋಣ. ಇನ್ನು ಟ್ರಂಕ್ ಮೂಮೆಂಟ್, ಕಾಲುಗಳಲ್ಲಿ ಸ್ವಲ್ಪ ಅಂತರ, ಎರಡೂ ಕೈಗಳನ್ನು ಸ್ವಲ್ಪ ನೇರವಾಗಿ ಚಾಚಿ. ಈಗ ಎಕ್ಸೇಲ್, ಟರ್ನ್ ರೈಟ್ ಸೈಡ್, ಇದು ಪೂರ್ತಿ ಪಾರ್ಶ್ವಕ್ಕೆ. ಇನ್ಹೇಲ್, ಕಾಲು ಬೇಕಾದ್ರೆ ಇನ್ನೂ ಸಹ ಸ್ವಲ್ಪ ಅಂತರ ಮಾಡಬಹುದು, ಸ್ವಲ್ಪ ಅಂತರ ಮಾಡಿ. ಹಾಗೆ ಎಕ್ಸೇಲ್, ಪೂರ್ತಿ ಟ್ರಂಕ್ ಮೂಮೆಂಟ್. ಇದು ಸೊಂಟಕ್ಕೆ ಫ್ಯಾಟ್ ಬರ್ನ್ ಆಗಲಿಕ್ಕೆ, ಬ್ಯಾಕ್ ಫ್ರೀ ಆಗಲಿಕ್ಕೆ ಒಳ್ಳೆಯದು. ಇನ್ಹೇಲ್ ಸಾಮಾನ್ಯ ಎಲ್ಲರೂ ಮಾಡಬಹುದು, ಅಂತ ಯಾವುದೇ ರೀತಿಯ ಕಾಂಟ್ರಾ ಇಂಡಿಕೇಷನ್ ಇಲ್ಲ. ರಿಲ್ಯಾಕ್ಸ್, ಸ್ಟ್ಯಾಂಡ್. ಈ ರೀತಿ 2 ಬಾರಿ 3 ಬಾರಿ ಅಭ್ಯಾಸ ಮಾಡ್ಬೋದು ಬಂಧುಗಳೇ. ವಿಶ್ರಾಂತಿ, ಸ್ಟ್ಯಾಂಟೀಸ್. ಕಾಲುಗಳಲ್ಲಿ ವಿಸ್ತರಣೆ, ಕೈ ಮುಂದೆ ಚಾಚಿ, ಟ್ರಂಕ್ ಮೂಮೆಂಟ್. ಎಕ್ಸೇಲ್, ಸೊಂಟಕ್ಕೆ ಸಾಕಷ್ಟು ವ್ಯಾಯಾಮ. ನೋಡಿ, ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಟರ್ನ್ ಆಗಬೇಕು. ಇನ್ಹೇಲ್, ಇನ್ನೊಂದು ಬದಿಯಲ್ಲಿ ಎಕ್ಸೇಲ್, ಉಸಿರು ಬಿಡಿ, ಉಸಿರು ತಗೊಳ್ಬೇಕು. ಇನ್ಹೇಲ್, ಈಗ ರೇಚಕ, ಪೂರಕ, ಆ ರೀತಿ. ನೀವು ಈ ರೀತಿ 3 ಬಾರಿ 6 ಬಾರಿ ಎಲ್ಲ ಮಾಡಿ ವಿಶ್ರಾಂತಿ. ಆತ್ಮೀಯ ಬಂಧುಗಳೇ, ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ. ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವೇ ಯೋಗ. ಅಂತಹ ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವಾದ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಂ. ಈ ಸಂಚಿಕೆಯಲ್ಲಿ ಈಗ ನಾವು ಶ್ವಾಸಕೋಶದ ಸಾಮರ್ಥ್ಯಕ್ಕೆ, ಸೊಂಟ ನೋವು ಕಮ್ಮಿ ಆಗಲಿಕ್ಕೆ, ಹೃದಯಕ್ಕೆ ಮೃದುವಾದ ವ್ಯಾಯಾಮ ದೊರಕುವಂತಹ ಕಟಿಚಕ್ರಾಸನ ಅಭ್ಯಾಸ ಮಾಡೋಣ. ಪ್ರಥಮವಾಗಿ ತಾಡಾಸಲ್ಲಿ ನೆಲೆಸಬೇಕು. 2 ಪಾದಗಳು ಜೋಡಣೆ, ಮಂಡಿ ಚಿಪ್ಪು ಬಿಗಿ. ಆಮೇಲೆ ಕಾಲುಗಳಲ್ಲಿ ಅಂತರ ವಿಸ್ತರಿಸಬೇಕು, ಇನ್ನೂ ಅಗಲ, ಸ್ವಲ್ಪ ಅಗಲ. ಆಮೇಲೆ ಬಲಕೈಯನ್ನು ಸೊಂಟಕ್ಕೆ ಸುತ್ತಿ ಬಳಸಬೇಕು. ಹಾಗೆ ಪೂರ್ತಿ ಸೊಂಟಕ್ಕೆ ಸುತ್ತಿ ಬಳಸಬೇಕು. ಎಡಕೈಯಿಂದ ಬಲ ಭುಜವನ್ನು ಸ್ಪರ್ಶಿಸಬೇಕು. ಫ್ರೀಯಾಗಿ, ಕೈ ಕೆಳಗಿರಲಿ, ಎಲ್ಬೋ ಎಲ್ಲ ಫ್ರೀಯಾಗಿರಬೇಕು. ಬೆನ್ನು ಕುತ್ತಿ ನೇರ ಮಾಡಿ. ಇದು ಸೊಂಟ ನೋವು ಬೆನ್ನು ಕಮ್ಮಿ ಆಗಲಿಕ್ಕೆ, ಆಮೇಲೆ ಲಂಗ್ಸಿಗೂ ಸಹ ಒಳ್ಳೆಯದು. ಅಂದರೆ ಅದರ ಸ್ಟ್ರೆಚಿಂಗ್ ಆಗ್ತದೆ. ಗಮನಿಸಿ ಬಂಧುಗಳು ಯಾವ ರೀತಿ ಅಂತೇಳಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ಬೇಕು ಪಾರ್ಶ್ವಕ್ಕೆ. ಎಷ್ಟು ಟರ್ನ್ ಆಗಬೇಕು, ದೃಷ್ಟಿ ಫುಲ್ಲು ಟರ್ನ್ ಆಗಬೇಕು. ಇದು ಭುಜ ಒಂದೇ ಗೆರೆಯಲ್ಲಿ ಇರಲಿಕ್ಕೆ ಪ್ರಯತ್ನ, ಸಹಜ ಉಸಿರಾಟ. ಆಮೇಲೆ ಇನ್ಹೇಲ್, ಕಮ್ ಬ್ಯಾಕ್. ಹಾಗೆ ಇನ್ನೊಂದು ಬದಿಯಲ್ಲಿ ಈಗ ಎಡಕೈಯನ್ನು ಸುತ್ತಿ ಬಳಸಬೇಕು ಸೊಂಟಕ್ಕೆ. ಸಾಮಾನ್ಯ ಎಲ್ಲರೂ ಮಾಡ್ಬೋದು, ಯಾವುದೇ ರೀತಿಯ ಅಡ್ಡ ಪರಿಣಾಮ ಸಹ ಇಲ್ಲ. ಆರಂಭದಲ್ಲಿ ತುಂಬ ಮೆಲ್ಲಗೆ ಮಾಡಬೇಕು, ಕಡಿಮೆ ತಿರುಗಿಸ್ಬೇಕು. ಒಮ್ಮೆಗೆ ಜಾಸ್ತಿ ಸಹ ಕ್ಯಾಚ್ ಆಗ್ತದೆ, ಸ್ಟ್ರೈನ್ ಆಗ್ತದೆ. ಗಮನಿಸಿ ಬಂಧುಗಳೇ, ಈಗ ಇನ್ನೊಂದು ಹಸ್ತವನ್ನು ಭುಜಕ್ಕೆ ಸ್ಪರ್ಶಿಸಿ. ಈಗ ಆರಂಭದಲ್ಲಿ ಉಸಿರನ್ನು ಬಿಡುತ್ತಾ ಮೆಲ್ಲಗೆ ಟರ್ನ್ ಮಾಡಬೇಕು. ನೋಡಿ, ಫ್ರೀಯಾಗಿ ಬಿಗಿ ಮಾಡಬೇಡಿ. ಇದು ಒಂದೇ ಲೈನಲ್ಲಿ ನೋಡಿ, ಇಷ್ಟೇ ಸಾಕು. ನಾವು ಕಲಿಯುವಾಗ ಇಷ್ಟೇ ಮಾಡಿ ಹೇಳ್ತೇವೆ. ಆಮೇಲೆ ಇನ್ನೂ ಟ್ರೈ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಸ್ಟ್ರೆಚ್. ಆದರೆ ಶೋಲ್ಡರ್ಸು ಒಂದೇ ಗೆರೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಕೈಯನ್ನು ಪೂರ್ತಿ, ಕೈ ಸ್ವಲ್ಪ ಕೆಳಗಿನ ಮೇಲೆ ಬರಲಿ, ಸೊಂಟಕ್ಕೆ ಸುತ್ತಿ ಬಳಸುವಂಥ ಕೈಗಳು. ಆಮೇಲೆ ಇನ್ಹೇಲ್, ಕಮ್ ಬ್ಯಾಕ್, ರಿಲ್ಯಾಕ್ಸ್, ವಿಶ್ರಾಂತಿ, ಸ್ಟ್ಯಾನಿಟೀಸ್. ಈ ರೀತಿಯ ಉಸಿರಿನ ಗತಿಯೊಂದಿಗೆ ನಾವು ಮಾಡಬೇಕು ಬಂಧುಗಳೇ. ಇನ್ನೀಗ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಮುಂದಿನ ಯೋಗಾಸನ ತ್ರಿಕೋಣಾಸನ. ಇದು ಸೈಡ್ವರ್ಡ್, ಪಾರ್ಶ್ವಕ್ಕೆ ಬಾಗುವಂಥ ಭಂಗಿ, ಟ್ರಯಾಂಗಲ್ ಪೋಶ್ಚರ್. ಇದು ಹಾಗೆ ಇದು ಸ್ವಲ್ಪ ಕಷ್ಟ ಕಲೀಲಿಕ್ಕೆ, ಆದರೂ ಲಂಗ್ಸಿಗೆ ಒಳ್ಳೆಯದು. ನಮ್ಮ ಸೊಂಟ, ಬೆನ್ನು, ಭುಜಕ್ಕೆ, ಕಾಲಿನ ಮಾಂಸಖಂಡಗಳು ಪಳಗುವಂಥ ಆಸನ. ಹಾಗೆ ಕಾಲಿನ ಶೇಪ್ ಕರೆಕ್ಟ್ ಆಗಲಿಕ್ಕೆ, ಸೊಂಟ ನಡು ಟ್ರಿಮ್ ಆಗಲಿಕ್ಕೆಲ್ಲ ಒಳ್ಳೆಯದು. ಆದರೆ ಬಹಳ ಜಾಗರೂಕತೆಯಿಂದ ಇದನ್ನು ಕಲಿಬೇಕು. ಯಾಕೆಂದರೆ ನಾವು ಯೋಗ ಮಾಡುವಾಗ ಮುಂದಕ್ಕೆ ಬಾಗುವ, ಹಿಂದಕ್ಕೆ ಬಾಗುವ, ಪಾರ್ಶ್ವಕ್ಕೆ ಬಾಗುವ ಭಂಗಿಗಳನ್ನು ನಾವು ಕಲಿಬೇಕು. ಈಗ ನಾವು ತಿರುಚುವಿಕೆಯ ಭಂಗಿ ನೋಡಿದ್ದೇವೆ, ಟ್ವಿಸ್ಟಿಂಗ್ ನೋಡಿದ್ದೇವೆ. ಈ ಟ್ವಿಸ್ಟಿಂಗ್ ಮಾಡಿದ ಒಳ್ಳೆ ನೈಸರ್ಗಿಕ ರಾಸಾಯನಿಕ ಬಿಡುಗಡೆಯಾಗಿ ಪೇಯ್ನ್ ಕಿಲ್ಲಿಂಗ್ ಆಗಿ, ಅಂದರೆ ನೋವು ನಿಯಂತ್ರಣಕ್ಕೆ ಸಹಕಾರಿ. ಈಗ ಒಂದು ಪಾರ್ಶ್ವಕ್ಕೆ ಬಾಗುವ ಭಂಗಿ, ಅದರಲ್ಲಿ ಸಹ ಲಂಗ್ಸ್ಗೆ ಸಹ ಒಳ್ಳೆಯದು.
ಪ್ರಥಮವಾಗಿ ತಾಡಾಸನ, ಬೆನ್ನು ಕುತ್ತಿಗೆ ನೇರ ಮಾಡಿ 3ರಿಂದ 3.5 ಅಡಿಯಷ್ಟುಗಳ ಈ ರೀತಿ ಕಾಲುಗಳನ್ನು ವಿಸ್ತರಿಸಿ ಹಸ್ತ ಭುಜದ ಮಟ್ಟಕ್ಕೆ ಕೈಗಳಿರಬೇಕು, ಅಲ್ಲಿ ಫ್ರೀ ಆಗಿರಬೇಕು. ಆರಂಭದಲ್ಲಿ ಹಂತ ಹಂತವಾಗಿ ಮಾಡಬೇಕು, ಬ್ಯಾಕ್ ಎಲ್ಲ ಸ್ಟ್ರೈಟ್ ಆಗಿರಬೇಕು, ಫ್ರೀಯಾಗಿ. ಸ್ಥಿರಂ ಸುಖಂ ಆಸನಂ. ಬಲಕಾಲು 90 ಡಿಗ್ರಿಯಷ್ಟು ತಿರುಗಿಸಬೇಕು, ಬ್ಯಾಕೆಲ್ಲ ಸ್ಟ್ರೈಟ್ ನೇರ ಆಗಿರಬೇಕು, ಬೆನ್ನೆಲ್ಲ. ಎಡಕಾಲು ಪೂರ್ತಿ ಒಳಗಡೆ. ಇನ್ನು ಕೈಯನ್ನು ಅಡ್ಡ ಮಾಡಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪಾರ್ಶ್ವಕ್ಕೆ ಬಾಗಬೇಕು. ಆರಂಭದಲ್ಲಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟು. ಅಲ್ಲಿ ಕೈ ಮುಂದೆ ಈ ಪೂರ್ತಿ ರೀತಿ ಮುಂದೆ ಬರುವಾಗ ಇನ್ನು ಸ್ವಲ್ಪ ತಿರುಗಿಸ್ಬೋದು, ಈ ಕಡೆ ಹಸ್ತ ತಿರುಗಿಸ್ಬೇಕು. ಹಾಗೆ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನೋಡಿ, ಇಲ್ಲಿ ಟ್ರಯಾಂಗಲ್ ಶೇಪ್, ಇಲ್ಲಿ ಒಂದು ಟ್ರಯಾಂಗಲ್, ಅಲ್ಲಿ ಒಂದು, ಮತ್ತು ಒಂದು ಕೈ 2 ಕಾಲು ಟ್ರಯಾಂಗಲ್. ಇನ್ಹೇಲ್, ಕಮ್ ಬ್ಯಾಕ್. ಅದೇ ರೀತಿ ಕೈ ಸ್ಟ್ರೇಟ್ ಆಗಿರಬೇಕು, ದೇಹ ಎಲ್ಲ ನೇರವಾಗಿರಬೇಕು. ಎಡಕಾಲು 90 ಡಿಗ್ರಿ, ಬಲಕಾಲು ಒಳಗಡೆ, ಕೈ ಸ್ಟ್ರೇಟ್. ಈಗ ಆರಂಭದಲ್ಲಿ ಯಾವ ರೀತಿ ಕಲಿಬೋದು ನೋಡೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಕ್ಕೆ ಬಗ್ಗುವಾಗ ಕೈಯನ್ನು ಮಂಡಿಗೆ ಕೊಡಬೇಕು ಹೊಸಬರು. ನೋಡಿ, ಈ ಕೈಯನ್ನು ತುಂಬ ಮೇಲೆ ತರಬೇಕು, ಇದು ಹೀಗೆ ಸ್ಟ್ರೈಟ್ ಇರಬೇಕು, ಈ ಕಡೆ ಹಾಗೆ ತಿರುಗಿಸ್ಬೇಕು. ನೋಡಿ, ಈ ಸ್ಥಿತಿಯಲ್ಲಿ ಸಹಜ. ಈಗ ನನಗೆ ಆಗೋದಿಲ್ಲ, ಕಷ್ಟ ಆಗ್ತದೆ, ಆರಂಭದಲ್ಲಿ ಇಷ್ಟೇ. ಇದನ್ನೆಲ್ಲ ಗೋಡೆಗೆ ಹೊರಗೆ ಸಹ ಮಾಡ್ಬೋದು. ಮತ್ತು ಸಾಧ್ಯವಾದರೆ ಹಸ್ತವನ್ನು ಜಾರಿಸಬೇಕು ಕೆಳಗಡೆ. ನೋಡಿ, ಈ ರೀತಿ ಜಾರಿಸಿ ಅಲ್ಲಿ ಸಹ ಇಷ್ಟ. ಮತ್ತು ಹಸ್ತವನ್ನು ನೆಲಕ್ಕೆ ಊಲಿಕ್ಕೆ ಪ್ರಯತ್ನ. ಇಲ್ಲಿ 2 ಕೈಗಳು ಒಂದೇ ಗೆರೆಯಲ್ಲಿ ಇರಲಿಕ್ಕೆ ಪ್ರಯತ್ನ, ಸೊಂಟಕ್ಕೆ ಕಾಲಿಗೆಲ್ಲ. ಇದೆಲ್ಲ ಸರಳ ವಿಧಾನದಲ್ಲಿ ನಾವು ಕಲಿಬೇಕು ಬಂಧುಗಳೇ. ತೀರಾ ಕಷ್ಟ ನಾವು ಗೋಡೆಗೆ ಹೊರಗೆ ಮಾಡಿ ಹೇಳ್ತೇವೆ. ಇನ್ಹೇಲ್, ಕಮ್ ಬ್ಯಾಕ್. ಆಮೇಲೆ ವಿಶ್ರಾಂತಿ, ಸ್ಟ್ಯಾನಿಟೀಸ್. ಈ ರೀತಿ ವಿಶ್ರಾಂತಿ ಪಡೆಯಬೇಕು ಬಂಧುಗಳೇ. ಇನ್ನೀಗ ನಾವು ನಿಂತುಕೊಂಡು ಕಟಿಚಕ್ರಾಸನ, ತ್ರಿಕೋಣಾಸನ ಗಮನಿಸಿದ್ದೇವೆ. ಸರಳ ವಿಧಾನದಲ್ಲಿ ನಾವು ಪ್ರಾತ್ಯಕ್ಷತೆ ತೋರಿಸಿದ್ದೇವೆ. ಇನ್ನೀಗ ಕುಳಿತುಕೊಂಡು ಕೆಲವು ಆಸನಗಳನ್ನು ಗಮನಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ಈಗ ಕುಳಿತುಕೊಂಡು ಕೆಲವು ಆಸನಗಳನ್ನು ಗಮನಿಸೋಣ. ನೋಡಿ, ಆರಂಭದಲ್ಲಿ ವಜ್ರಾಸನ ಮಾಡೋ ವಿಧಾನ ಒಮ್ಮೆ ಗಮನಿಸಿ. ಒಮ್ಮೆ ನೀಲ್ ಡೌನ್ ಮಾಡಿ ಮೇಲೆ ಬರಬೇಕು. ಆಮೇಲೆ 2 ಕೈಯನ್ನು ಮುಂದೆ ಚಾಚಿ, ತೀರಾ ಕಷ್ಟ ಆದರೆ ಇಲ್ಲಿ ಕೆಳಗೆ ಬೆಡ್ಶೀಟ್ ಅಥವಾ ಪಿಲ್ಲೋ ಎಲ್ಲ ಕೊಡ್ಬೋದು. ಎಕ್ಸೇಲ್, ಈ ರೀತಿ ಕೂತ್ಕೊಳ್ಬೇಕು. ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಇದೆ. ಇಲ್ಲಿ ಪಾದ ಫ್ಲ್ಯಾಟ್ ಆಗಿವೆ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ತೋರು ಬೆರಳು, ಹೆಬ್ಬೆಳು ತುದಿ ಚಿನ್ಮುದ್ದೆ ಮಾಡಿ ಇದೊಂದು ವಜ್ರಾಸನ. ಭುಜ ಎಲ್ಲ ಸಡಿಲಗೊಂಡಿರಬೇಕು, ಬೆನ್ನು ಕುತ್ತಿ ನೇರ, ಕಣ್ಣು ಮುಚ್ಚಿ ಹಾಯಾಗಿರಬೇಕು. ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡೋ ಭಂಗಿ ವಜ್ರಾಸನ. ಕಾಲಿನ ಪಾದಗಳ ಮಂಡಿ ನೋವು ಇತ್ಯಾದಿ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಮತ್ತು ಇಲ್ಲಿ ಸಹಜವಾಗಿ ಬೆನ್ನು ನೇರವಾಗ್ತದೆ. ಯಾವಾಗ ನಮ್ಮ ಸಮಂಕಾಯೋ ಶಿರೋಗ್ರೀಯೋ, ಬೆನ್ನು ಕುತ್ತಿಗೆ ನೇರಾದ ಕೂಡಲೇ ಸಹಜವಾಗಿ ಸರಾಗವಾಗಿ ಉಸಿರಾಟ ನಡೀತಾ ಇರ್ತದೆ. ಇದೊಂದು ಬಹಳ ಒಳ್ಳೆಯ ಭಂಗಿ. ಒಮ್ಮೆ ವಜ್ರಾಸನ ಅಭ್ಯಾಸ ಆದರೆ ನೆಲದಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಬೋದು, ಯಾವುದೇ ರೀತಿಯ ಕಾಲು ಸೆಳೆತ, ಮಂಡಿ ನೋವು ಬರೋದಿಲ್ಲ. ಅದರಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶ ಈಗ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗಲಿಕ್ಕೆ ಶಶಾಂಕಾಸನ. ಅದನ್ನು ನಾವು ಪಾರ್ಶ್ವಕ್ಕೆ ಗಮನಿಸೋಣ ಬಂಧುಗಳೇ. ಈಗ ಸುಮೇಧ ಪಾರ್ಶ್ವಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾಳೆ. ನೋಡಿ, ಈ ರೀತಿ ಪಾರ್ಶ್ವಕ್ಕೆ ವಜ್ರಾಸನ ಕೂತ್ಕೊಳ್ಳೋ ವಿಧಾನ ನೋಡಿ. ಅಲ್ಲಿ ವಜ್ರಾಸನ ನೋಡಿ, ಕಾಲಿನ ಪಾದ ಫ್ಲ್ಯಾಟ್ ಆಗಿರಬೇಕು, ಮಂಡಿ ಜೋಡಣೆ ಆಗಿರಬೇಕು, ಬೆನ್ನು ಕುತ್ತಿಗೆ ನೇರ ಮಾಡಿ. ಈಗ ಮುಂದಿನ ಬಹಳ ಪ್ರಾಮುಖ್ಯ ಆಸನ ಶಶಾಂಕಾಸನ. ಶಶಾಂಕ ಎಂದರೆ ಮೊಲದ ಆಕಾರವನ್ನು ಹೋಲುವಂಥ ಭಂಗಿ ಶಶಾಂಕಾಸನ. ಇದರ ಪ್ರಯೋಜನಗಳು ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ, ಹಾಗೂ ನಮ್ಮ ಹೃದಯ ಚಕ್ರ, ಇದು ಅನಾಹತ ಚಕ್ರ. ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ. ಇಲ್ಲಿಯ ಬಿಳಿ ರಕ್ತ ಕಣಗಳು ನಾವು ಮುಂದೆ ಬಾಗುವಾಗ ಗಂಟಲಿಗೆ ಸೆಳೀತದೆ, ಹಾಗೂ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗಲಿಕ್ಕೆ ಬಹಳ ಒಳ್ಳೆಯದು. ರೋಗ ನಿರೋಧ ಶಕ್ತಿ, ಮತ್ತು ಇಲ್ಲಿ ವೈರಸ್ ಎಲ್ಲ ಮಲ್ಟಿಪ್ಲೈ ಆಗೋದಿಲ್ಲ. ಆದರೆ ಇದು ತುಂಬ ನೋವೆಲ್ಲ ಇದ್ದವರು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆರಂಭದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡೋದು. ಗಮನಿಸೋಣ ಬಂಧುಗಳೇ. ಈ ರೀತಿ ವಜ್ರಾಸನ. ಒಮ್ಮೆ ಉಸಿರನ್ನು ತೆಗೆದುಕೊಂಡು ಹಿಂದಕ್ಕೆ ಬಾಗಬೇಕು. ಪ್ರತಿಯೊಂದು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ನಾವು ಮಾಡಬೇಕು. ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ. ಇಲ್ಲಿ ಬಾಗುವಾಗ ಗಮನಿಸಬೇಕಾದ್ದು ನೋಡಿ, ಬೆನ್ನು ಸ್ಟ್ರೇಟ್ ಇರಬೇಕು, ಕೈ ಉದ್ದ ಮಾಡಬೇಕು, ಫ್ರೀಯಾಗಿ ಸೀಟ್ ಏಳಬಾರದು. ಇಲ್ಲಿ ಫಸ್ಟಿಗೆ ಗಲ್ಲ, ಆಮೇಲೆ ಹಣೆ ನೆಲಕ್ಕೆ. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಉದ್ದ ಕೈ ಸ್ಟ್ರೆಚ್ ಮಾಡಿ, ಬೆರಳೆಲ್ಲ ಜಾಯಿಂಟ್ ಮಾಡಿ ಫ್ರೀಯಾಗಿ. ಸ್ಥಿರಂ ಸುಖಂ ಆಸನ. ನೋಡಿ, ಶಿರಸ್ಸಿಗೆ ರಕ್ತ ಸಂಚಲನೆ, ನಮ್ಮ ಮೇರುದಂಡ ಸ್ಪೈನಲ್ ಕಾರ್ಡೆಲ್ಲ ಫ್ರೀ ಆಗಲಿಕ್ಕೆ ಒಳ್ಳೆಯದು. ಮತ್ತು ಲಂಗ್ಸಿಗೂ ಸಹ ಬಹಳ ಒಳ್ಳೆಯದು. ಈಗ ಸಾಕಷ್ಟು ರಕ್ತ ಪರಿಚಲನೆ ಜರುಗುತ್ತದೆ, ನರಮಂಡಲ ಸಚೇತನ,
ಯಾರಿಗೆ ಮೈಗ್ರೇನ್ ಹೆಡ್ಡೇಕ್ ಇದೆ ಶಶಾಂಕಾಸನ, ಫೇಸ್ ಚಾರ್ಮ್ ಆಗಲಿಕ್ಕೆ, ಇವನ್ ಹೇರ್ ಗ್ರೋತಿಗೆ ಸಹ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಬಂಧುಗಳೇ. ಆಮೇಲೆ ಇದು ಹೊಟ್ಟೆಯ ವ್ಯಾಧಿ, ಫ್ಯಾಟ್ ಬರ್ನಿಗೂ ಸಹ ಈ ಆಸನ ಸಹಕಾರಿ. ಮಹಿಳೆಯರ ಮುಟ್ಟು ದೋಷ ಸಹಕಾರಿಗೂ ಸಹ ಒಳ್ಳೆಯದು. ಅದರಿಂದ ಯಾರು ಮಾಡಬಾರ್ದು, ಹೆಚ್ಚಿನ ರಕ್ತದ ಒತ್ತಡ, ಹೃದಯ ದೌರ್ಬಲ್ಯ ಇದ್ದವರಿಗೆ ನಾವು ಬೇಡ ಹೇಳ್ತೀವಿ. ಇದೆಲ್ಲ ಕ್ರಾನಿಕ್ ಇದ್ದರೆ ಮಾತ್ರ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೋಡಿ, ಪ್ರತಿಯೊಂದು ಮೆಲ್ಲಗೆ ಬರಬೇಕು. ಕೈ ಕೆಳಗೆ ಉದ್ದ ಹಿಂದೆ ತರುತ್ತಾ. ಈ ಆಸನ ತೀರಾ ಹೊಸಬ್ರು ಹೇಗೆ ಮಾಡ್ಬೋದು, ಯಾಕೆಂದರೆ ಒಮ್ಮೆಗೆ ಅಷ್ಟು ಬಗಲಿಕ್ಕೆ ಆಗಲ್ಲ, ಹೊಟ್ಟೆ ತಡೀತದಲ್ವಾ. ಅದಕ್ಕೋಸ್ಕರ ವೈಲ್ ಇನ್ಹೇಲ್ ಈ ರೀತಿ ಬೆಂಡ್ ಮಾಡಿ ಮೆಲ್ಲಗೆ ಎಕ್ಸೇಲ್ ಅಂದರೆ ರೇಚಕ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ. ದೇಹ ಎಲ್ಲ ಫ್ರೀ ಇರಬೇಕು, ಇದೆಲ್ಲ ಮಾಡುವಾಗ ಬಿಗಿ ಇರಬಾರ್ದು. ಉಸಿರನ್ನು ನೋಡಿ, ಆಗದಿದ್ದರೆ ಇಷ್ಟೇ ಬಗ್ಬೇಕು. ಈಗ ಒಮ್ಮೆಗೆ ಆಗೋದಿಲ್ಲ, ಹೊಟ್ಟೆ ತಡೀತದೆ ಅಥವಾ ಕಷ್ಟ ಇದೆ, ಬಿಗಿತ ಇದೆ. ಆಮೇಲೆ ಇನ್ನು ಮೆಲ್ಲಗೆ ಮುಂದಕ್ಕೆ ಬಗ್ಗುತ್ತಾ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು. ಇದು ಡೇ ಬೈ ಡೇ ಇಂಪ್ರೂವ್ ಆಗ್ತದೆ. ಮತ್ತು ಪೂರ್ತಿ ಬಾಗಬೇಕು ಅಭ್ಯಾಸ ಆದ ಮೇಲೆ. ನೋಡಿ, ಈಗ ಈ ರೀತಿ ಹಣೆ ನೆಲಕ್ಕೆ, ಫಾರ್ ಹೆಡ್ ಟಚ್ ಟು ದ ಗ್ರೌಂಡ್. ಇಲ್ಲಿ ಸಹಜ ಉಸಿರಾಟ ಎಷ್ಟು ಹೊತ್ತಿರ್ಬೋದು, ಸಾಮಾನ್ಯ ಆರಂಭದಲ್ಲಿ ಒಂದು 15 ಸೆಕೆಂಡು, 20, 1 ನಿಮಿಷ, 2 ನಿಮಿಷ ಎಲ್ಲ ಹೇಳ್ತೀವಿ ನಾವು. ಅಂದರೆ ಅಭ್ಯಾಸ ಆದ ಮೇಲೆ ಸಾಕಷ್ಟು ರಕ್ತ ಸಂಚಲನೆ, ನರಮಂಡಲ ಸಚೇತನ, ನಮ್ಮ ಥೈಮಸ್ ಗ್ಲ್ಯಾಂಡಿನ ಬಿಳಿ ರಕ್ತಕಣಗಳು ಗಂಟಲಿ ಸೆಳೀತದೆ, ರೋಗ ನಿರೋಧಕ ಶಕ್ತಿ ಒಳ್ಳೆಯದು. ಇದೆಲ್ಲ ಮಾಡ್ತಾಯಿದ್ರೆ ಗಂಟಲಿಗೆ ಸಂಬಂಧಪಟ್ಟ ವ್ಯಾಧಿ, ಫೇಸಿಗೆ ಅಥವಾ ಚಾರ್ಮ್ ಆಗಲಿಕ್ಕೆ ಒಳ್ಳೆಯದು, ಅಥವಾ ಮುಖದ ಮೊಡವೆ ಹೋಗಲಿಕ್ಕೂ ಸಹ ಒಳ್ಳೆಯದು ಅಂತೇಳಿ ಉಲ್ಲೇಖ ಇದೆ ಗ್ರಂಥಗಳಲ್ಲಿ. ಇನ್ಹೇಲ್, ಕಮ್ ಬ್ಯಾಕ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಒಟ್ಟೊಟ್ಟಿಗೆ ಕೈಯನ್ನು ಸಹ ಹಿಂದೆ ಸರಿಸಿಕೊಂಡು ಅಭ್ಯಾಸ ಮಾಡಬೇಕು. ಹಾಗೆ ನಾವು ಮುಂದಕ್ಕೆ ಬಗ್ಗಿದಾಗ ಇಲ್ಲಿ ಹಿಂದಕ್ಕೆ ಬಾಗುವ ಆಸನ ಮಾಡಬೇಕು. ಇದೆಲ್ಲ ತೀರಾ ಕಷ್ಟ, ಒಮ್ಮೆ ಕಾಲು ಬಿಡಿಸಿ ರಿಲ್ಯಾಕ್ಸ್ ಎಲ್ಲ ಮಾಡ್ಬೋದು. ಅಥವಾ ಅಮಾನ್ಯ ಅಭ್ಯಾಸ ಆಗಿದೆ ಹಾಗೆ ಮುಂದುವರಿಸಿಕೊಂಡೆ ಸಹ ಹೋಗ್ಬೋದು. ಈಗ ನಾವು ಮುಂದುವರಿಸ್ಕೊಂಡೇ ಹೋಗೋಣ. ಅರ್ಧ ಉಷ್ಟ್ರಾಸನ, ಅಸ್ತಮಾ ಸಮಸ್ಯೆ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿ ಆರೋಗ್ಯವರ್ಧನೆ, ಗೂನುಬೆನ್ನು ಪರಿಹಾರಕ್ಕೆ, ಮತ್ತು ಅಲ್ಲಿ ವಿಶೇಷವಾಗಿ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ. ಆದರೆ ಇದನ್ನು ಯಾರು ಮಾಡಬಾರದು, ಹೃದಯ ದೌರ್ಬಲ್ಯ ಇದ್ದವರು ಮಾಡಬಾರದು, ಆಮೇಲೆ ಹೆಚ್ಚಿನ BP ಇದ್ದವರು ಮಾಡಬಾರ್ದು, ಕುತ್ತಿ ನೋವು ಸಹ ಇದ್ದವರು ಮಾಡಬಾರ್ದು. ನೋಡೋಣ, ಇದು ಒನ್ ಆಫ್ ದ ಬೆಸ್ಟ್ ಪೋಶ್ಚರ್ ಇನ್ ಮೈ ಎಕ್ಸ್ಪೀರಿಯನ್ಸ್. ನೋಡಿ, ಪ್ರಥಮವಾಗಿ ಈ ರೀತಿ ನೀಲ್ ಡೌನ್, ಮೊಣಕಾಲುಲಿ ಮೇಲೆ ಬರಬೇಕು. ಇಲ್ಲಿ ಸ್ವಲ್ಪ ಕಾಲ ಅಂತರ, ಒಂದು ಹಸ್ತದಷ್ಟು ಅಂತರ ಇರಬೇಕು ಕೆಳಗಡೆ. ಸೊಂಟದ ಹಿಂಭಾಗಕ್ಕೆ 2 ಕೈಗಳು. ಗಮನಿಸಿ ಬಂಧುಗಳೇ, ಇಲ್ಲಿ ಮಂಡಿ ಎಷ್ಟು ಅಗಲ, ಹಿಂದೆ ಅಷ್ಟೇ ಅಗಲ ಇರಬೇಕು. ನಮ್ಮ ಅನುಭವದಲ್ಲಿ ನಾವು ಹೇಳೋದು ಅರ್ಧ ಉಶ್ವಾಸ ಒಳ್ಳೆಯದು, ಒಮ್ಮೆಗೆ ಉಶ್ವಾಸ ಮಾಡಬಾರ್ದು. ಅರ್ಧ ಉಶ್ವಾಸನ ಕೈವಶ ಆದ ಮೇಲೆ ಉಶ್ವಾಸಕ್ಕೆ ಹೋಗಬೇಕು. ಮತ್ತು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ, ಕೆಲವರಿಗೆ ಚಕ್ರ ಬರುತ್ತೆ ಉಶ್ವಾಸನ ಒಮ್ಮೆಗೆ ಮಾಡಲಿಕ್ಕೆ ಹೋದರೆ. ಹೆಬ್ಬೆರಳು ಪರಸ್ಪರ ಹೀಗೆ ಟಚ್ ಆಗಿರಬೇಕು, ಸ್ಪರ್ಶಿಸಬೇಕು ಮೃದುವಾಗಿ. ಈಗ ಅರ್ಧ ಉಶ್ವಾಸನ ಅಭ್ಯಾಸ ಮಾಡುವ ಕ್ರಮ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗದ ಹಿಂದಕ್ಕೆ ಬರಬೇಕು. ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ಪೊಸಿಷನ್. ನೋಡಿ, ಇಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ನೋಡಿ, ಅವರಿಗೆ ಹ್ಯಾಂಗಿಂಗ್ ಪೊಸಿಷನ್ಲಿ ಸುಮೇದವರಿದ್ದಾರೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಕಣ್ಣು ಮುಚ್ಚಿ. ಫೇಸಿನ ಫ್ಯಾಟ್ ಎಲ್ಲ ಹೋಗ್ಲಿಕ್ಕೆ ಒಳ್ಳೆಯದು, ಚಾರ್ಮ್ ಆಗಲಿಕ್ಕೆ ಒಳ್ಳೆಯದು, ಇವನ್ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇಲ್ಲಿ ಲಂಗ್ಸಿಗೆ ಸಹ ಬಹಳ ಮೃದುವಾದ ವ್ಯಾಯಾಮ, ಹೆಚ್ಚು ಆಕ್ಸಿಜನ್ ಹೋಗ್ತದೆ. ನಾರ್ಮಲ್ ಬ್ರೀತ್, ಎಕ್ಸೇಲ್, ಉಸಿರನ್ನು ಬಿಡುತ್ತಾ ಸಹಜ ಸ್ಥಿತಿ. ತೀರಾ ಹೊಸಬ್ರು ಎಷ್ಟು ಬೇಡ, ಯಾಕೆಂದರೆ ಒಮ್ಮೆಗೆ ಅಷ್ಟು ಹಿಂದಕ್ಕೆ ಬಗ್ಲಿಕ್ಕೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಆರಂಭದಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗ ಸ್ವಲ್ಪ ಭಾಗ ನೋಡಿ, ತಲೆ ಹ್ಯಾಂಗ್ ಮಾಡಬೇಕು. ಈಗ ನನಗೆ ಆಗೋದಿಲ್ಲ, ಇಷ್ಟೇ. ತೀರಾ ಹೊಸಬ್ರು ಇಷ್ಟು ಮಾಡಿ, ಹೋಗ್ತಾ ಸರಿ ಆಗ್ತದೆ. ಆಮೇಲೆ ಇನ್ನು ಹೊಟ್ಟೆ ದೂಡಿ, ಈ ಕೈ ಬೆರಳಿಂದ ದೂಡ್ತಾ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗ್ ಮಾಡಿ. ಫ್ಯಾಂಟಾಸ್ಟಿಕ್ ಪೋಶ್ಚರ್, ಭಾಳ ಒಳ್ಳೆ ಆಗ್ತದೆ. ವಿದ್ಯಾರ್ಥಿಗಳಿಗಂತೂ ತುಂಬ ಒಳ್ಳೆಯದು, ಯಾಕಂದರೆ ಅವರ ಶಿರಸ್ಸಿಗೆ ರಕ್ತ ಸಂಚಾರ, ನರಮಂಡಲ ಸಚೇತನ ಬೇರೆ, ಬೆನ್ನಿನ ಹುರಿಯ ಬಿಗಿತ ನಿವಾರಣೆ ಬೇರೆ. ಆಮೇಲೆ ಎಕ್ಸೇಲ್, ಅವಧಿಯಲ್ಲಿ ಹೆಚ್ಚೊತ್ತು ಬೇಡ, ಒಂದು 5, 10, 20 ಸೆಕೆಂಡ್ ಎಲ್ಲ ಸಾಕು, ಒಮ್ಮೆಗೆ ಅತಿಯಾಗಿ ಬೇಡ. ಈ ರೀತಿ ಮಾಡಿ ಆಮೇಲೆ ವಜ್ರಾಸನ ಭಂಗಿ, ರಿಲ್ಯಾಕ್ಸ್. ಆತ್ಮೀಯ ಯೋಗ ಬಂಧುಗಳೇ, ಈ ಯೋಗಾಸನ ಆದ ಮೇಲೆ ಕಡ್ಡಾಯವಾಗಿ ಶವಾಸ ಮಾಡಿ. ನಾವು ಈ ಒಂದು ಸಂಚಿಕೆಯಲ್ಲಿ ಶವಾಸ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. ಈ ರೀತಿ ಕಾಲುಗಳು 2-2.5 ಅಡಿಯಷ್ಟು ಅಂತರವಿರಬೇಕು. ಕೈಗಳು ದೇಹದಿಂದ 1-1.5 ಅಡಿಯಷ್ಟು ಅಂತರವಿರಬೇಕು. ಕಣ್ಣು ಮುಚ್ಚಬೇಕು. ಇಲ್ಲಿ ದೇಹದ ಎಲ್ಲ ಅಂಗಾಂಗಗಳಿಗೆ, ಕಾಲಿನ ಬೆರಳಿನಿಂದ ಪಾದ, ಮಂಡಿ, ಹೊಟ್ಟೆ, ಹಾಗೆ ಎದೆ, ಕೈಕಾಲುಗಳು ಎಲ್ಲ ಭಾಗಕ್ಕೆ ವಿಶ್ರಾಂತಿಯ ಸಂದೇಶವನ್ನು ಕಳಿಸಬೇಕು. ಇಲ್ಲಿ ಮಾಡಬೇಕಾದಿಷ್ಟೇ, ಕಣ್ಣು ಮುಚ್ಚಿ
ಕಾಲಿನ ಕೆಳಗಿನ ಒಂದೊಂದೇ ಅಂಗವನ್ನು ನಾವು ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕು. ನೆನೆಸಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಅದು ಅಭ್ಯಾಸವಾಗಿ ಗೊತ್ತಾಗ್ತದೆ. ಒಮ್ಮೆ ನಮಗೆ ಕೈವಶ ಆದರೆ ತುಂಬ ಖುಷಿ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ, ರಿಲೀಫ್ ಆಗ್ತದೆ. ಹಾಗೆ ಇದು ಅಭ್ಯಾಸ ಆಗಬೇಕಾದ್ರೆ ಇದನ್ನು ಯೋಗವನ್ನೊಮ್ಮೆ ಗುರು ಮುಖೇನ ಕಲಿತು, ಪ್ರಸಕ್ತ ಆನ್ಲೈನಲ್ಲಿ ಸಹ ಯೋಗ ಇದೆ, ಹಾಗೆ ಸಹ ಕಲೀಲಿಕ್ಕೆ ಆಗ್ತದೆ ಬಂಧುಗಳೇ. ನೋಡಿ ಇಲ್ಲಿ ಗಮನಿಸಿ, ಎಲ್ಲ ಅಂಗಾಂಗಗಳನ್ನು ಮನಸ್ಸಿನಿಂದ ನೆನೆಸಿಕೊಂಡು ವಿಶ್ರಾಂತಿಯ ಸಂದೇಶವನ್ನು ಕಳಿಸಬೇಕು. ಇದು ಬಹಳ ಮುಖ್ಯ. ಈ ವಿಶ್ರಾಂತಿಯ ಸಂದೇಶವನ್ನು ದೇಹದ ಭಾಗಕ್ಕೆ ನಾವು ತಲುಪಿಸಬೇಕು. ಕೊನೆಗೆ ಶಿರಸ್ಸಿ ತರಬೇಕು. ಶಿರಸ್ಸಿ ತಂದು ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಬೇಕು. ಸ್ವಲ್ಪ ಹೊತ್ತು ನಮ್ಮ ಮನಸ್ಸಿನಿಂದ ಉಸಿರು ಮೇಲೆ ಕೆಳಗೆ ಹೋಗುವುದು, ಆ ರೀತಿ ಉಸಿರನ್ನು ಕಡೆ ಗಮನ ಹರಿಸಿದಾಗ ದೇಹದ ಎಲ್ಲ ಅಂಗಾಂಗಗಳು, ನರನಾಡಿಗಳು ಎಲ್ಲ ಸಡಿಲಗೊಂಡು ಪೂರ್ತಿ ವಿಶ್ರಾಂತಿಗೊಳ್ಳುತ್ತದೆ. ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿ, ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೆ, ಯಾರು ಲಾಕ್ಡೌನಲ್ಲಿದ್ದಾರೆ, ಅಥವಾ ಇವನ್ ಕೊರೋನಾ ಪೇಷಂಟ್ ಸ್ವಲ್ಪ ನಾರ್ಮಲ್ ಇದ್ದಾರೆ, ಅಂಥವರೆಲ್ಲ ಈ ಶವಾಸನ ದಿವಸಕ್ಕೆ ಒಂದು 3 ಬಾರಿ ಮಾಡಬೇಕು. ಅಥವಾ ಟೆನ್ಷನ್ ಆಗ್ತದೆ, ಆ್ಯಂಗ್ಸೈಟಿ ಆಗ್ತದೆ ಅಂಥವ್ರು ಸಹ ಈ ಶವಾಸನ 3 ಬಾರಿ ಮಾಡಬೇಕು. ಯಾರಿಗೆ BP ಇದೆ, ಡಯಾಬಿಟಿಕ್ ಇದೆ, ಇನ್ ಮೈ ಎಕ್ಸ್ಪೀರಿಯನ್ಸ್ ಶವಾಸನ ಅವರು 3 ಬಾರಿ ಮಾಡಲೇಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಈಗ ನಾವು ಏಳುವ ವಿಧಾನ ಗಮನಿಸೋಣ ಬಂಧುಗಳೇ. ಈ ರೀತಿ ಎಲ್ಲ ಅಂಗಗಳಲ್ಲಿ ವಿಶ್ರಾಂತಿಯ ಸಂದೇಶ ಕೊಟ್ಟು ರಿಲ್ಯಾಕ್ಸ್ ಮಾಡಿ ಒಂದು 5 ರಿಂದ 10, 12 ನಿಮಿಷ ಎಲ್ಲ ನಾವು ಮಾಡಿದರೆ ಒಳ್ಳೆಯದು. ಮಿನಿಮಮ್ 5 ಮಿನಿಟ್ಸ್, ಆಮೇಲೆ 12, 15, ಇನ್ನೂ ಕೆಲವರು ಹೆಚ್ಚು ಮಾಡಿಸ್ತಾರೆ. ರುಟೀನ್ ಹೆಲ್ತಿಗೆ 5 ರಿಂದ 10 ನಿಮಿಷ ಧಾರಾಳ ಸಾಕು. ಆಮೇಲೆ ಏಳುವ ವಿಧಾನ ಹೇಗೆ, ಬಲಕಾಲು ಸ್ಟ್ರೈಟ್ ಮಾಡಿ, ಆಮೇಲೆ ಎಡಕಾಲನ್ನು ಮಡಿಸಬೇಕು. ಪ್ರತಿಯೊಂದು ಹಂತವಾಗಿ ನಿಧಾನವಾಗಿ ಬಲಬದಿಗೆ ತಿರುಗಬೇಕು. ಎಲ್ಲ ನಾರ್ಮಲ್ ಬ್ರೀದಿ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಮೆಲ್ಲಗೆ ಏಳಬೇಕು. ಕಣ್ಣುಗಳನ್ನು ತೆರೆಯುತ್ತಾ ಎದ್ದೇಳಿ ಯಾವುದಾದ್ರು ಒಂದು ಭಂಗಿಯಲ್ಲಿ ಕೂತ್ಕೊಳ್ಬೇಕು ಬಂಧುಗಳೇ. ಈ ರೀತಿ ವಜ್ರಾಸನ ಭಂಗಿಯಲ್ಲಿ ವಿರಮಿಸಬಹುದು. ಬಂಧುಗಳೇ, ಈ ಶವಾಸನ ನಂತರ ಮುದ್ರಾಯೋಗ, ಇದು ಯಾವುದೇ ಹೊತ್ತಲ್ಲಿ ಅಭ್ಯಾಸ ಮಾಡ್ಬೋದು. ಈ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ವಿವರ ಹೇಳಿದ್ದೇವೆ. ನೋಡಿ, ಪ್ರಥಮವಾಗಿ ಪ್ರಾಣಮುದ್ರೆ. ಇದಕ್ಕೆ ಮಂತ್ರ, ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆಯಲ್ಲಿ ಒಳ್ಳೆಯದು. ಮಂತ್ರ ಈ ರೀತಿ: ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ 16, 32, 64, 108 ಹೇಳೋದು. ಒಂದು 10 ನಿಮಿಷ ಮಾಡಬೇಕು. ಆಮೇಲೆ ಎಲ್ಲರಿಗೂ ಸಹ ಆಯಾಸ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಕೊರೋನಾ ಬಂದವ್ರದ್ದು ಮೇಯ್ನ್ ಕಂಪ್ಲೇಂಟು ಒಂಥರ ಮನಸ್ಸು ಒತ್ತಡ, ಟೆನ್ಷನ್ನು ಮತ್ತು ಆಯಾಸ. ಆ ಆಯಾಸ ಪರಿಹಾರ ಆಗಲಿಕ್ಕೆ, ಯಾಕೆ ನಮ್ಮ ಈ ಬೆರಳುಗಳಲ್ಲಿ ವೈಟಮಿನ್ಸ್ ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಅಂತೇಳಿ ಉಲ್ಲೇಖ ಇದೆ. ಹಾಕಿನಿ ಮುದ್ರೆ, ಈ ರೀತಿ ಮುದ್ದೆ ಧಾರಣೆ ಮಾಡಿ ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ. ಆಸಕ್ತರು ಮಂತ್ರ ಪಠಿಸ್ಬೋದು, ಅಥವಾ ಮಂತ್ರ ಬೇಡ, ಹೀಗೆ ಒಂದು 10 ನಿಮಿಷ ಮಾಡಿ. ಈ ಮುದ್ದೆ ಮಾಡಿದ ಕೂಡಲೇ ಚೈತನ್ಯ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಆಯಾಸ ಪರಿಹಾರ ಆಗಲಿಕ್ಕೆ, ಎಲ್ಲ ವಿಟಮಿನ್ಗಳು ಹೋಗ್ಲಿಕ್ಕೆ. ಯಾಕಂದರೆ ಈ ಬೆರಳು ವಿಟಮಿನ್ ಇ, ಇದು ವಿಟಮಿನ್ ಎ, ಇದು ಐರನ್, ಡಿ, ಸಿ, ಹೀಗೆ ಎಲ್ಲ ವೈಟಮಿನ್ಸ್ಗಳು ಒಳಗೆ ಹೋಗಲಿ. ಯಾಕೆಂದರೆ ಆ ಹೊತ್ತಿಗೆ ವೈದ್ಯರು ಸಹ ಔಷಧಿ ಮಾತ್ರೆ ಕೊಟ್ಟು ಅದು ಸಹ ತಗೊಳ್ಬೇಕು. ಒಟ್ಟು ಇದು ಮಾಡುವಾಗ, ಯೋಗ ಮಾಡುವಾಗ ನಮಗೆ ದಿನದ ಬಿಡುವಿನ ವೇಳೆ, ಹೇಗೂ ಲಾಕ್ಡೌನ್ ಒಂಥರ ಸ್ಟ್ರೆಸ್ ಹೋಗಲಿಕ್ಕೆ ಅಥವಾ ಮನೆಯಲ್ಲಿ ಬಿಡುವಿದ್ದಾಗ ನಾವು ಈ ಮುದ್ರಾ ಯೋಗ ಮಾಡಬಹುದು. ಹಾಗೂ ಸಾಧ್ಯವಾದರೆ ಕೊನೆಯಲ್ಲಿ ಪುನಃ ಒಂದು 10 ನಿಮಿಷ ಪುನಃ ಪ್ರಾಣಮುದ್ರೆ ಮಾಡಬೇಕು ಬಂಧುಗಳೇ. ಇಷ್ಟು ಮಾಹಿತಿಯನ್ನು ಹೇಳುತ್ತಾ ಇದೀಗ ಈ ಒಂದು ಸಂಚಿಕೆಯನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಈ ಯೋಗದ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ ಹೇಳುತ್ತಾ ಈಗ ಶಾಂತಿ ಮಂತ್ರ ಪಠಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು.